ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಿದ್ದೇನೆ. ಸಜ್ಜಿಗೆ ಎಲ್ಲರಿಗೂ ಸ್ವಲ್ಪ ದೂರ ಆದರೂ ಎಲ್ಲ ದಿನವೂ ಅಕ್ಕಿದೆ ಏನು ಮಾಡೋದು ಅಂತ ಇವತ್ತು ಸ್ವಲ್ಪ ರವೆದು ದಿಢೀರಾಗಿ ಆಗೋದು ಒಂದು ಮಾಡುವ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ನನಗೆ ಉಪ್ಪಿಟ್ಟು ಇಷ್ಟ, ಇವರಿಬ್ಬರಿಗೆ ಇಷ್ಟ ಇಲ್ಲ, ನನಗೆ ತುಂಬ ಇಷ್ಟ. ಹಾಗೆ ಉಪ್ಪಿಟ್ಟು ನಮ್ಮ ಮನೇಲಿ ಇನ್ನೂ ಏನು ಅಂತ ಆಮೇಲೆ ಡಿಸೈಡ್ ಮಾಡಬೇಕು ಏನು ಮಾಡೋದು ಅಂತ. ಉಪ್ಪಿಟ್ಟು ನೋಡಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ. ದೇ ಬ್ರಷ್ ಮಾಡ್ಬಿ, ಫಾಸ್ಟ್ ಫಾಸ್ಟ್, ಗುಡ್ ಬಾಯ್ ಆತ ದೇ ಬ್ರಷ್ ಮಾಡ್ಬಿ. ದೇ ಅದು ತೂಪಿನಿ ಗುಡ್ಡತ್ತೆ ಇರಂದೆ ಬೇಗ ಬೇಗ. ಅಪ್ಪ ಬೊಕ್ಕಮ್ಮ ಕೋಪ ಬರ್ಕೊಂಡು ಓಕೆ ಬ್ರಷ್ ಮಂತ ಜನ ಬಡ್ಚಿ ಇನ್ನಟ್ಟೀತೆ ಪೋಪಿನಿ ಎನ್ನತ್ತ. ಗುಡ್ ಮಾರ್ನಿಂಗ್. ಎಲ್ಲರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ನಮ್ಮದು ಸಹ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಎಂತ ಮಾಡಿದ್ದೆ ಅಂದರೆ ಚಪಾತಿ ಮತ್ತು ಕುರ್ಮ ಇದ್ದಿತ್ತು, ಅದರಲ್ಲೇ ಎಲ್ಲ ಆಯಿತು ನಮ್ಮದು. ಹಾಗೆ ಈಗ ಒಂಚೂರು ಹ್ಯಾರಿಗೆ ಸ್ವಲ್ಪ ಕೇರ್ ತಗೊಳ್ಳುವ ಅಂತ ಸುಮ್ಮನೆ ಏನೂ ಮಾಡ್ತಾಯಿಲ್ಲ. ನಾನೀಗ ತುಂಬ ದಿನ ಆಯಿತು, ಹ್ಯಾರೆಲ್ಲ ಡ್ಯಾಂಡ್ರಫ್ ಆಗಿ ಹೋಗಿದೆ. ತುಂಬ ಕಾಮನ್ ಪ್ರಾಬ್ಲಮ್ ಎಲ್ಲರದ್ದು ಸಹ ಡ್ಯಾಂಡ್ರಫ್. ಹಾಗೆ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಇದು ಮಾಡಿದರೆ ನಾನು ಯಾವತ್ತೂ ಮಾಡ್ತಾಯಿದ್ದೆ, ಹಾಗೆ ಇವತ್ತು ಮಾಡುವ ಅಂತೇಳಿ ಹೊರಟೆ. ಆಮೇಲೆ ಅನಿಸ್ತು ನಿಮಗೆಲ್ಲ ತೋರಿಸಿಕೊಡುವ, ತುಂಬ ಜನಕ್ಕೆ ಯೂಸ್ ಆಗ್ತದಲ್ಲ. ಕಾಮನ್ ಪ್ರಾಬ್ಲಮ್ ಡ್ಯಾಂಡ್ರಫ್, ಬೋತ್ ಬಾಯ್ಸಿಗೂ ಗರ್ಲ್ಸಿಗೂ, ಈಗ ಮಕ್ಕಳಿಗೂ ಶುರುವಾಗಿದೆ ಸ್ವಲ್ಪ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ. ಹಾಗೆ ಇದೊಂದು ರೆಮಿಡಿ ಯೂಸ್ ಮಾಡಿದರೆ ಹೇರ್ ಗ್ರೋತು ಸಹ ಒಳ್ಳೆ ಆಗ್ತದೆ, ಆಮೇಲೆ ಹೇರ್ ಫಾಲು ಕಮ್ಮಿ ಆಗ್ತದೆ, ಆಮೇಲೆ ಡ್ಯಾಂಡ್ರಫ್ ಇದ್ದರೆ ಅಂತೂ 100% ಹೋಗ್ತದೆ. ಅದೇನು ಅಂತ ಹೇಳಿದರೆ ಆನಿಯನ್ ಇದೆ ಅಲ್ಲ, ನೀರುಳ್ಳಿ ಎಲ್ಲರ ಮನೇಲೂ ಇರ್ತದೆ, ಕಾಮನ್, ಖರ್ಚು ಏನಿಲ್ಲ, ಮನೇಲಿ ಇದ್ದೇ ಇರ್ತದೆ. ಆ ನೀರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅದರ ರಸ ತೆಕ್ಕೊಳ್ಳಿ. ರಸ ತೆಗೆದು ಹೀಗೆ ರಸ ಸಿಗ್ತದೆ ನೋಡಿ, ನಾನು ತೆಗೆದಿಟ್ಟಿದ್ದೇನೆ. ಇದು ಅಂದರೆ ಮಿಕ್ಸಿಗೆ ಹಾಕಿದಾಗ ತುಂಬ ನೀರು, ಇದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರ್ತದಲ್ಲ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ತುಂಬ ಪೇಸ್ಟ್ ಥರ ಆಗುತ್ತೆ. ಅದನ್ನು ಸ್ಕ್ವೀಸ್ ಮಾಡಿ ಸ್ಟೋರ್ ಮಾಡಿ ಹೀಗೆ ಇಟ್ಕೊಳ್ಳಿ. ಆಮೇಲೆ ಒಂದು ಕಾಟನ್ ತಗೊಂಡು ಅದಕ್ಕೆ ಹೀಗೆ ಡಿಪ್ ಮಾಡಿ ಚಂದ ಮಾಡಿ ಹೀಗೆ ಹಾಕಿ, ಸ್ವಲ್ಪ ಕಣ್ಣೆಲ್ಲ ಉರಿತದೆ, ಅದೆಲ್ಲ ನೀರುಳ್ಳಿ ಅಲ್ವಾ, ಹಾಗಾಗಿ ಅದೇನು ದೊಡ್ಡ ಪ್ರಾಬ್ಲಮ್ ಏನಲ್ಲ. ಎಲ್ಲ ಸೈಡ್ ಹಾಕಿ ರೂಟಿಗೆಲ್ಲ ಹೇರ್ ಗ್ರೋತು ಚೆಂದ ಆಗ್ತದೆ. ವೀಕ್ಲಿ 1-2 ಟೈಮ್ಸ್ ಮಾಡಿದರೆ ಸಾಕಾಗ್ತದೆ ನೋಡಿ. ಎಲ್ಲ ಸೈಡು ಹಾಕಬೇಕು ರೂಟಿಗೆಲ್ಲ. ಆಮೇಲೆ ಇಲ್ಲಿಗೆ ಸಹ ಹಾಕಬೇಕು ನಾವು, ಜಾಸ್ತಿ ಜನ ಇಲ್ಲಿಗೆಲ್ಲ ಹಾಕೋದಿಲ್ಲ ನೋಡಿ. ಈ ರೀತಿಯಾಗಿ ಎಲ್ಲ ಸೈಡು ಹಾಕಿ ಫುಲ್ ಹೇರಿಗೆ ಹೀಗೆ ಮಾಡಿ ಹಾಕಿದರೆ ಒಂದು 1/2 hour ಬಿಟ್ಟು ಸ್ನಾನ ಮಾಡಿ ವಾರ್ಮ್ ವಾಟರಲ್ಲಿ. ಉಗುರು ಬೆಚ್ಚ ನೀರು, ತುಂಬ ಬಿಸಿ ಸಹ ಅಲ್ಲ, ಕೋಲ್ಡು ಅಲ್ಲ, ಹೋಗ್ತದೆ. ಮತ್ತು ತುಂಬ ಡ್ಯಾಂಡ್ರಫ್ ಇದೆ ಅಂತ ಹೇಳಿದರೆ ಈ ನೀರುಳ್ಳಿ ರಸಕ್ಕೇ ಲಿಂಬೆಹಣ್ಣು ಉಂಟಲ್ಲ, ಲಿಂಬೆಹಣ್ಣನ್ನು ಸ್ವಲ್ಪ ರಸ ಹಾಕ್ಕೊಂಡು ಡ್ಯಾಂಡ್ರಫ್ ಇದ್ದಲ್ಲೆಲ್ಲ ಹಾಕಿ. ಒಂದು ಅಷ್ಟೇನು ಡ್ಯಾಂಡ್ರಫ್ ಇಲ್ಲ, ಅಂದರೆ ನಾನು ವೀಕ್ಲಿ 2 ಟೈಮ್ಸ್ ಮಾಡ್ತಾ ಇರ್ತೀನಿ ಇದನ್ನು. ಹೇರ್ ಗ್ರೋತ್ ಒಳ್ಳೆ ಆಗ್ತದೆ. ಹೇರೆಲ್ಲ ತಿನ್ನಿದ್ರೆ ತಿಕ್ಕಾಗ್ತದೆ. ತುಂಬ ಜನಕ್ಕೀಗ ಹೇರ್ ಫಾಲ್ ಎಲ್ಲ ತುಂಬ ಪ್ರಾಬ್ಲಮ್ ಅಲ್ಲ, ನೀರುಳ್ಳಿ ರಸ ಹಾಕಿ ಒಳ್ಳೆ ಆಗ್ತದೆ ಹೇರೆಲ್ಲ. ಹಾಗೆ ಇದನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಒಳ್ಳೆ ಶೈನಿಂಗ್ ಇರ್ತದೆ ಹೇರ್, ಮತ್ತು ಒಳ್ಳೆಯದಾಗ್ತದೆ. ಆಮೇಲೆ ಎಂತ ಮೀನಿದೆ, ಮೀನು ಸಾರು ಮಾಡಬೇಕು. ಆಮೇಲೆ ತುಂಬ ಕೆಲಸ ಇದೆ ಇವತ್ತೆಲ್ಲ, ಪ್ಯಾಕಿಂಗ್ ನಮ್ಮದು ಅದೇ ಕೆಲಸ ಇವತ್ತು. ಇದೆಲ್ಲ ಆದಮೇಲೆ ಊರಿಗೆ ಹೊರಡೋದು. ಊರಿಗೆ ಹೋದ್ಮೇಲೆ ಅಲ್ಲಿಂದ ಬ್ಲಾಗ್ ಮಾಡ್ತೀನಿ. ಚೆನ್ನಾಗಿದೆ, ಎಲ್ಲರೂ ಬರ್ತಿದ್ದಾರೆ, ನಮ್ಮದು ಸಿಸ್ಟರ್ಸು ಎಲ್ಲ ಬರ್ತಿದ್ದಾರೆ. ಸಿಸ್ಟರ್ಸು, ನೇವ್ಯೂ, ಆಮೇಲೆ ನಮ್ಮದು ಪ್ರಿನ್ಸೆಸ್ ಒಬ್ಬಳಿದ್ದಾಳೆ, ಅವಳು ಬರ್ತಾಳೆ. ಇದು ಮಕ್ಕ ಚೆಂದ ಇದ್ದಾಳೆ ಅವಳು, ತುಂಬ. ಅವಳನ್ನು ತೋರಿಸ್ತೇನೆ ನಾನು. ಹಾಗೆ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ, ನನ್ನ ಫ್ಯಾಮಿಲಿ ಎಲ್ಲ. ಹೀಗೆ ಮಾಡಿ ಒಳ್ಳೆ ಮಾಡಿ ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ.
ಅದೆಲ್ಲ ಒಳ್ಳೆ ಆಗುತ್ತೆ. ಆಮೇಲೆ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗಾಯಿತು, ಯಾರಿಗೆ ಒಳ್ಳೆಯದಾಯ್ತಾ ಅಥವಾ ಏನಾದರೂ ಎಫೆಕ್ಟ್ ಆಯಿತಾ ಅಂತೇಳಿ. ಎಫೆಕ್ಟ್ ಎಲ್ಲ ಎಂತ ಆಗೋದಿಲ್ಲ, ಕೆಮಿಕಲ್ ಏನಲ್ಲ, ಹಾಗಾಗಿ ಟ್ರೈ ಮಾಡಿ ಎಲ್ಲರೂ ಸಹ. ಓಕೆ. ಹಾಂ, ವಾವ್ ಎಂಚ ಜಂಪ್ ಅಂತೀನಿರಿ ಈಗಲ್ಲ. ವಾವ್ ಇರಿ ಈಗಲ್ಲ ಇರು ಈಗಲ್ ಫ್ಲೈಯಿಂಗ್. ವಾವ್ ಕೈಟಾ ಭಾರಿ ಹುಷಾರಿರ. ಸ್ಕೈ ಮೇಲ್ ಫ್ಲೈ ಮಾಡ್ಕೊಂಡ್ರಿ ಈಗ. ಹಾಯ್ ಅಪ್ಪು, ಏನು ಮಾಡ್ತಿದ್ಯಾ? ವಾಟ್ ಆರ್ ಯು ಡೂಯಿಂಗ್? ಹುಡುಗ ದಾದಿ ದಂಡಿಗೆ ದಂಡೆ ಪ್ಯಾಕಿಂಗ್ ಆಗ್ತಾ ಉಂಟು ಊರಿಗೆ ಹೋಗಲಿಕ್ಕೆ. ಎಂಥ ಪ್ಯಾಕಿಂಗ್ ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಎಷ್ಟು ಬಟ್ಟೆ ತೊಗೊಂಡೋಗೋದು ಅಂತಲೇ ಕನ್ಫ್ಯೂಸ್ ಆಗೋದು ಕೆಲವೊಮ್ಮೆ. ಬಾಯ್ಸಿಗಾದರೂ ಒಳ್ಳೆಯದು, ಏನಿಲ್ಲ, 2 ಜೀನ್ಸು 1 ಶರ್ಟ್ ತೊಗೊಂಡೋದ್ರೆ ಮುಗೀತದೆ. ಲೇಡೀಸಿಗೆ ಎಲ್ಲ ಸೆಟ್ ಮಾಡಬೇಕು, ಒಂದು ಬಿಟ್ಟು ಹೋದರೂ ಮರ್ತೋಗ್ತದೆ. ಇಲ್ಲೇ ಇಷ್ಟ ಉಂಟು ಕನ್ಫ್ಯೂಸು, ಯಾವುದು ತೊಗೊಂಡೋಗೋದು, ಸಾರಿಯ ಚೂಡಿದಾರನ ಎಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮತ್ತು ಮಗು ಇದಿದೆ ಅಲ್ಲ, ನಮಗಾದರೂ ನಂದು ಅಕ್ಕಂದು ತಂಗಿದೆಲ್ಲ ಅಡ್ಜಸ್ಟ್ ಆಗ್ತದೆ. ಇವನ ಸೈಜಿನವ್ರು ಯಾರಿಲ್ಲ, ಹಾಗಾಗಿ ಇವನದು ಪರ್ಟಿಕ್ಯುಲರಾಗಿ ತೊಗೊಂಡೋಗ್ಬೇಕು. ಹಾಗೆ ಪ್ಯಾಕಿಂಗ್ ಆಗ್ತಾ ಉಂಟು ಈಗ. ಆಯಿತು ಪ್ಯಾಕಿಂಗ್ ಆಲ್ಮೋಸ್ಟ್. ಇನ್ನೇನಾದರೂ ನೆನಪಾದರೆ ಅದೆಲ್ಲ ಹಾಕ್ಕೊಳ್ಳೋದು. ಮಧ್ಯಾಹ್ನದ ಕೆಲಸ ಎಲ್ಲ ಆಯಿತು. ಈಗ ಸಂಜೆದು ಚಾಯ್ ಎಲ್ಲ ಆಗಿ ಇಡ್ಲಿ ಕಡಿಲಿಕ್ಕೆ ಅಂತ ಬಂದೆ. ಇದು ನೋಡಿ ಅಂತೆ, ನಮ್ಮ ಮನೇಲೇ ಆದ ಇಡ್ಲಿ ಇದು ಹುರಿದು, ಹಾಗೆ ಸ್ವಲ್ಪ ಕಪ್ಪಿದೆ, ಅದರದ್ದು ಸಿಪ್ಪೆ ಎಲ್ಲ ಇರ್ತದಲ್ಲ, ತೊಳೆದೆ ತುಂಬ ಸರ್ತಿ, ಆದರೂ ಹೋಗ್ತಾ ಇಲ್ಲ. ಬಾಕಿ ಉಳ್ದದ್ದು ಇರಲಿ. ಇಡ್ಲಿ ಒಂಚೂರು ಕಪ್ಪು ಕಾಣ್ಬೋದು ಅಷ್ಟೇ ಅಲ್ಲ, ಮತ್ತು ಟೇಸ್ಟ್ ಎಲ್ಲ ಹಾಗೆ ಇರ್ತದೆ. ಇದು ರೈಸು, ಇಡ್ಲಿ ಮಾಡುವ ಅಂತ ನಾಳೆ ಬೆಳಿಗ್ಗೆ ಅಂತೂ ಹೋಗ್ಲಿಕ್ಕಲ್ಲ, ಗಡಿಬಿಡಿ ಹಾಕಿ ಅದಕ್ಕೆ ಆರಾಮ್ಸೆಲ್ಲ ಮಾಡಿಟ್ರೆ ಆರಾಮಾಗ್ತದೆ. ಹಾಗೆ ಇವರೇ ನಮ್ಮದು ಶೆಫು, ಇಡ್ಲಿ ಮಾಡುವವರು. ನೀವೇ ಮಾಡೋದಾ? ಇಡ್ಲಿ ಮಾಡುವವರು ನೀವೇನಾ ಮಕ್ಕ?